ರಾಜ್ಯದಲ್ಲಿರುವ ಸಿದ್ದರಾಮಯ್ಯ ಸರ್ಕಾರ ಭ್ರಷ್ಟರ ಕೂಟವಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಆರೋಪ ಮಾಡಿದ್ದಾರೆ. ಪುತ್ತೂರಿನಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಕಟೀಲ್, ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆ ಹೇಳಿದವರ ಮೇಲೆ ದೌರ್ಜನ್ಯ ನಡೆಸಲಾಗುತ್ತಿದೆ. ಸರ್ಕಾರದ ವಿರುದ್ಧ ಬರೆದ ಮಾಧ್ಯಮಗಳು, ಸಾಮಾಜಿಕ ಜಾಲತಾಣದ ಮೇಲೂ ದಬ್ಬಾಳಿಕೆ ನಡೆಸಲಾಗುತ್ತಿದೆ. ಪರಿಶಿಷ್ಟ ಜಾತಿ ಪಂಗಡದವರ ಜಾಗ ಕಬಳಿಸಿದ ಸಚಿವ ಸುಧಾಕರ್ ಅವರನ್ನು ರಕ್ಷಿಸುವ ಕೆಲಸ ನಡೆಯುತ್ತಿದೆ ಎಂದು ಆರೋಪಿಸಿದ ಅವರು, ಮುಖ್ಯಮಂತ್ರಿಗಳಿಗೆ ಮಾನವಿದ್ದರೆ ಸಚಿವರ ರಾಜೀನಾಮೆ ಪಡೆಯಬೇಕು ಎಂದು ಆಗ್ರಹಿಸಿದ್ದಾರೆ. ನಮ್ಮ ಸರ್ಕಾರವಿರುವಾಗ ಸಚಿವರ ವಿರುದ್ಧ ದೂರು ಬಂದಾಗ ರಾಜೀನಾಮೆ ಕೊಡಿಸಿದ್ದೆವು. ಆದರೆ ಈಗಿನ ಸರ್ಕಾರದ ಎಲ್ಲ ಮಂತ್ರಿಗಳ ವಿರುದ್ಧ ಭ್ರಷ್ಟಾಚಾರದ ಆರೋಪವಿದೆ. ಚೆಲುವರಾಯಸ್ವಾಮಿ ವಿರುದ್ಧ ಅಧಿಕಾರಿಗಳೇ ಭ್ರಷ್ಟಾಚಾರದ ಆರೋಪ ಹೊರಿಸುತ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಹೆಚ್ಚಾಗಿದೆ. ಕೇವಲ 3 ತಿಂಗಳಲ್ಲಿ 275 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆದರೆ ಸರ್ಕಾರ ಕಣ್ಣು ಮುಚ್ಚಿ ಕುಳಿತಿದೆ. ಬರಗಾಲ ಘೋಷಣೆ ಮಾಡಲು ಮೀನಾಮೇಷ ಎನಿಸುತ್ತಿದೆ. ಕೇವಲ 164 ತಾಲೂಕಿಗೆ ಬರ ಘೋಷಣೆ ಮಾಡಿದೆ. ಮಲೆನಾಡು ಕರಾವಳಿ ಭಾರೀ ಮಳೆಯಾಗುವ ಪ್ರದೇಶಗಳು. ಆದರೆ ಈ ಬಾರಿ ಈ ಭಾಗದಲ್ಲೂ ಮಳೆಯಿಲ್ಲ. ನದಿಗಳೆಲ್ಲ ಬತ್ತಿ ಹೋಗುತ್ತಿದೆ. ಇಡೀ ರಾಜ್ಯದಲ್ಲಿ ಬರದ ಸ್ಥಿತಿ ಇದ್ದು, ಇಡೀ ರಾಜ್ಯದಲ್ಲಿ ಬರ ಘೋಷಣೆ ಮಾಡಬೇಕೆಂದು ಬಿಜೆಪಿ ಒತ್ತಾಯಿಸುತ್ತಿದೆ ಎಂದರು. ರಾಷ್ಟ್ರೀಯ ನಾಯಕರು ಇದರ ಬಗ್ಗೆ ಯೋಚನೆಯನ್ನು ಮಾಡ್ತಾರೆ, ಚರ್ಚೆಗಳು ನಡೀತಾರೆ. ಈಗಾಗಲೇ ಸುಧಾಕರ್ ಅವರ ಬಗ್ಗೆ, ಸುಧಾಕರ್ ಅವರು ರಾಜೀನಾಮೆ ಕೊಡಬೇಕು, ಇವತ್ತು ಜಾಗವನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಸೇರಿರತಕ್ಕಂಥ ಜಾಗವನ್ನು ಅಕ್ರಮ ಮಾಡಿರ್ತಕ್ಕಂಥ ಅವ್ರ ಬಗ್ಗೆ FIR ಆಗಿರುವಂಥದ್ದು. ಇದರ ಬಗ್ಗೆ ಮುಖ್ಯಮಂತ್ರಿಗಳು ಮೌನ ವಹಿಸಿದ್ದಾರೆ. ಇವತ್ತು ನಮ್ಮ ಸರ್ಕಾರ ಇದ್ದಾಗ ಅಂತ ಬಂದ ತಕ್ಷಣ ರಾಜೀನಾಮೆ ಕೊಟ್ಟಿರ್ತಕ್ಕಂಥ ಪ್ರಕರಣಗಳನ್ನು ನೋಡಿದ್ರಿ. ಇವತ್ತು ಚೆಲುವರಾಯಸ್ವಾಮಿ ಮೇಲೆ ಅಧಿಕಾರಿಗಳೇ ಭ್ರಷ್ಟಾಚಾರದ ಆರೋಪ ಮಾಡಿದರೆ ಮೌನವಾಗಿ ಕೂತ್ಕೊಳ್ಳುತ್ತೆ ಸರ್ಕಾರ. ಇವತ್ತು ಸರ್ಕಾರದಲ್ಲಿ ಮಂತ್ರಿಗಳು ದಬ್ಬಾಳಿಕೆಯನ್ನು ಮಾಡಿದರೆ ಮೌನವಾಗಿ ಕೂತ್ಕೊಳ್ಳುತ್ತದೆ. ಸಚಿವರುಗಳ ಮೇಲೆ FIR ದಾಖಲಾದರೆ ಅವರೊಂದು ರಾಜೀನಾಮೆ ಕೇಳುವ ಯೋಗ್ಯತೆ ಇಲ್ಲ. ಈ ಸರ್ಕಾರ ಒಂದು ಭ್ರಷ್ಟಾಚಾರದ ಸರ್ಕಾರ ಇದು. ಭ್ರಷ್ಟಾಚಾರಿಗಳ ಸರ್ಕಾರ ಆಗಿದೆ. ಭ್ರಷ್ಟಾಚಾರಿಗಳ ಕೂಟದ ಸರ್ಕಾರ ಇದು. ಸಿದ್ದರಾಮಯ್ಯ ಇವತ್ತು ಬುದ್ಧಿವಂತಿಕೆಯನ್ನು ನಡೆಸ್ತಾ ಇದ್ದಾರೆ. ಅವರು ಭ್ರಷ್ಟಾಚಾರ ಆರೋಪಗಳ ಮಧ್ಯೆ ಕೆಲಸ ನಡೀತಾ ಇದೆ. ಪ್ರತಿಯೊಬ್ಬ ಸಚಿವನ ಮೇಲೆ ಭ್ರಷ್ಟಾಚಾರದ ಆರೋಪ ಮಾಡಿದರೆ ಅವ್ರ ಮೇಲೆ ಕೇಸ್ ದಾಖಲು ಮಾಡ್ತಕ್ಕಂಥ ಕೆಲಸ. ಮಾಧ್ಯಮಗಳು ಭ್ರಷ್ಟಾಚಾರದ ಬಗ್ಗೆ ಬರೆದ್ರೆ ಆ ಮಾಧ್ಯಮದವರ ಮೇಲೆ ಕೇಸ್ ಹಾಕುವಂಥ ಕೆಲಸ. ಸೋಷಿಯಲ್ ಮೀಡಿಯಾಗಳು ಸರ್ಕಾರದ ವಿರುದ್ಧ ಏನಾದರೂ ಬರೆದರೆ ಆ ಸೋಷಿಯಲ್ ಮೀಡಿಯಾದವರ ಮೇಲೆ ಕೇಸ್ ಹಾಕುವಂಥ ಕೆಲಸ. ಕಳೆದರೆ ದಬ್ಬಾಳಿಕೆ ಸರ್ಕಾರ, ಭ್ರಷ್ಟಾಚಾರವನ್ನು ಮುಚ್ಚಿ ಹಾಕುವಂಥ ಪ್ರಯತ್ನಗಳನ್ನು ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಇದು ಒಂದು ಭ್ರಷ್ಟಾಚಾರಿಗಳ ಸರ್ಕಾರ. ಎರಡನೇದು ರೈತರ ಸಮಸ್ಯೆಗಳು. ಇವತ್ತು ರೈತ ವಿದ್ಯಾನಿಧಿಯನ್ನು ವಾಪಸ್ ತಗೊಂಡ್ರು. ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಯಡಿಯೂರಪ್ಪ ಕೊಟ್ಟಿರೋ 4,000 ರೂಪಾಯಿಗಳನ್ನು ವಾಪಸ್ ತಗೊಂಡ್ರು. ಇವತ್ತು 3 ತಿಂಗಳಲ್ಲಿ 275 ಜನ ರೈತರು ಆತ್ಮಹತ್ಯೆ ಆಗಿದೆ. ಈ ರಾಜ್ಯದಲ್ಲಿ ಅತಿ ಹೆಚ್ಚು ರೈತರ ಆತ್ಮಹತ್ಯೆಗಳು ನಡೆದಿದೆ. ಮೌನವಾಗಿ ಸರ್ಕಾರ ಕಣ್ಣು ಮುಚ್ಚಿ ಕೂತಿದೆ. ರೈತರಿಗೆ ಯಾವುದೇ ಪರಿಹಾರಗಳನ್ನು ಕೊಡ್ತಾ ಇಲ್ಲ. ಕಾವೇರಿ ಇವತ್ತು ನೀರನ್ನು ತಮಿಳುನಾಡಿಗೆ ಬಿಡುವಂಥ ಕೆಲಸ ಆಗ್ತದೆ. ರೈತರಿಗೆ ನೀರಿಲ್ಲ. ಹೇಳಿದ್ರೆ ರೈತರ ವಿರೋಧಿಯಾಗಿರ್ತಕ್ಕಂಥ ಸರ್ಕಾರ, ಭ್ರಷ್ಟಾಚಾರ ಪರವಾಗಿರ್ತಕ್ಕಂಥ ಸರ್ಕಾರ.